ಮಂಗಳೂರಿನ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾದ ಮಂಗಳೂರಿನ ನಂತೂರಿನಲ್ಲಿರುವ ಡಾಕ್ಟರ್ Nsam ಪದವಿ ಪೂರ್ವ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮವು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದಾರೆ. ಅಲ್ಲದೆ ಇಂದು ಅನೇಕ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುವವರಿದ್ದಾರೆ. ನಿಮ್ಮ ತಂದೆ ತಾಯಿ ಶಿಕ್ಷಣ ಮತ್ತು ಗುರುಗಳು ಹೆಮ್ಮೆ ಪಡುವಂತೆ ಭವಿಷ್ಯವನ್ನ ರೂಪಿಸಿ ಎಂದು ಹೇಳಿದ್ರು. ಈ ಒಂದು ಫೇರ್ವೆಲ್ ಫಂಕ್ಷನ್ ಅನ್ನು ಆಯೋಜನೆ ಮಾಡುವ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ಇವತ್ತು ಬೆಳಗಿನಿಂದ ಆಯೋಜನೆ ಮಾಡಿದ್ದೀರಿ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯ ಪ್ರಿನ್ಸಿಪಾಲ್ ಇರ್ಬೋದು, ಪ್ರಾಧ್ಯಾಪಕರಿರ್ಬೋದು, ಅಥವಾ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಆಡಳಿತ ವರ್ಗದವರು ಇದಕ್ಕೆ ಭಾಳ ದೊಡ್ಡ ರೀತಿಯಲ್ಲಿ ಸಹಕಾರಗಳನ್ನು ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಹಜವಾಗಿ ಒಂದು ರೀತಿಯಲ್ಲಿ ಸೀನಿಯರ್ಸ್ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ PU ವಿದ್ಯಾರ್ಥಿಗಳು ಮತ್ತೆ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಈ ಸಂಸ್ಥೆಯನ್ನು ಬಿಟ್ಟು ಬೇರೆ ಕಾಲೇಜುಗಳಲ್ಲಿರ್ಬೋದು ಅಥವಾ ಇನ್ನಿತರ ತಾವು ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಲಿಕ್ಕೆ ತಮ್ಮದೇ ಆದಂಥ ದಾರಿಯಲ್ಲಿ ಹೋಗುವವರು ಇದ್ದೀರಿ. ಆದರೆ ತಮ್ಮ ಈ 2 ವರ್ಷದ ಈ ಒಂದು ವಿದ್ಯಾಭ್ಯಾಸ ತಾವಿಲ್ಲಿ ಮಾಡಿದ್ದೀರಿ, ಇದನ್ನು ಒಂದು ರೀತಿಯಲ್ಲಿ ಮೆಲುಕು ಹಾಕುವಂಥ ಕೆಲಸ, ಒಂದು ಕಾರ್ಯಕ್ರಮ, ಒಂದು ರೀತಿಯಲ್ಲಿ ಭಾವನಾತ್ಮಕ ಕಾರ್ಯಕ್ರಮ ಹೇಳಿದೆ, ತಪ್ಪಾಗಲಿಕ್ಕಿಲ್ಲ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರೊಫೆಸರ್ ಗಂಗಾಧರ್ ಆಳ್ವ ಅವರು ಮಾತನಾಡಿ, ಶಿಕ್ಷಣ ಎನ್ನುವುದು ನಿರಂತರವಾದುದು, ಅದಕ್ಕೆ ಕೊನೆಯಲ್ಲ. ನಮ್ಮ ಕೊನೆಯ ಉಸಿರು ಇರುವವರೆಗೆ ನಾವು ಶಿಕ್ಷಣವನ್ನ ಪಡೆಯುತ್ತೇವೆ ಎಂದು ಹೇಳಿದ್ರು. ಯಾರು ಸಕ್ಸಸ್ ಬಂದಿದ್ದಾನೆ ಅಂತ ಹೇಳಿದರೆ, ಯಾರು ಅಚೀವರ್ಸ್ ಆಗಿದ್ದಾರೆ ಅಂತ ಹೇಳಿದರೆ, ಯಾರು ಅಂಥ ಸಾಧನೆಯನ್ನು ನಿರಂತರವಾಗಿ ಮಾಡಿಕೊಂಡು ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರು ಮಾತ್ರ ಲೈಫಲ್ಲಿ ಸಕ್ಸಸ್ ಆದರು. ನಾನು ಪ್ರಿನ್ಸಿಪಾಲ್ ಚೇಂಬರಲ್ಲಿರುವಾಗ ಒಂದು ವಿದ್ಯಾರ್ಥಿ ಬಂದಳು, ಅವಳು ಫೀಸ್ ಕಟ್ಟಿದಳು. ಅವಳು ಒಂದು ಕಡೆ ಜಾಬ್ ಮಾಡಿಕೊಂಡು ಈ ಕಾಲೇಜಿಗೆ ಬಂದು ಫೀಸ್ ಕಟ್ತಾ ಇದ್ದಾಳೆ. ನೋಡಿ ಎಂಥ ಒಂದು ಉತ್ತಮವಾದ ಸಾಧನೆ ಅವಳದು. ಆ ರೀತಿಯ ಕಷ್ಟದ ನಡುವೆ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿನಿ ನಿಮಗೆಲ್ಲರಿಗೆ ಮಾದರಿ ಆಗಬೇಕು. ನಮ್ಮ ಜೀವನದ ಕಷ್ಟಗಳನ್ನು ನೆನೆದುಕೊಂಡು, ನಮ್ಮ ತಂದೆ ತಾಯಿಯ ಕಷ್ಟಗಳನ್ನು ನೆನೆದುಕೊಂಡು ನೀವು ಯಾವುದು ಕಾಮರ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಅದರಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಇದು ಒಂದು ಅವಿಸ್ಮರಣೀಯ ದಿನ. ಇಂತಹ ದಿನ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರುವುದಿಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಇರುವಾಗಲೇ ನಾವು ನಮ್ಮ ಗುರಿಯನ್ನ ತಲುಪುವ ಪ್ರಯತ್ನವನ್ನ ಮಾಡಬೇಕು. ಆಗ ಮಾತ್ರ ನಮ್ಮ ಗುರಿ ತಲುಪಲು ಸುಲಭ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. These days are not repeatedly coming in our educational life. Students, you know that every end of the academic year there is a day, it is called as annual day. And we are not naming it as annual day, but we gave 2 names instead of college day. We have named it as, one is prize distribution day and another one is farewell day. Second PU students are at the end of the academic year and ready to be writing exam and preparing themselves to take admissions in the new colleges, new degree colleges. And first PU students are waiting for 1 more year. We know, see, this is the precious life. Student life is the freshest life in our life. We won't get these days repeatedly. We can't become students every time. But during our student days, what are the responsibilities that we have to manage very well to reach our aims or goals? ಇದೇ ವೇಳೆ ಗಣ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರೇಮಾನಂದ ಶೆಟ್ಟಿ ಮತ್ತು ಪ್ರೊಫೆಸರ್ ಗಂಗಾಧರ್ ಆಳ್ವ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಅವಿಸ್ಮರಣೀಯ ಕ್ಷಣವನ್ನ ಹಂಚಿಕೊಂಡರು. Other than education, our college gave us an equal opportunity to shine in the field of sports, arts and culture.
And that's where I felt lucky that I chose Dr. Nsam PU College. When I was in school, I remember my seniors telling me that lecturers in colleges are not like the ones in the school. They intend to finish off their portions. Now I want to tell them to visit our college once, cause lecturers here are more like friends. They don't just teach lessons from textbook, but lessons for a better future. They take interest in shaping our future, inspire us, guide us in the right direction. For some people, college life means enjoying life to the fullest, and for others, it is a time to get serious about our career. Nonetheless, college life remains a memorable time for all of us. I really feel privileged to share a few words about my college. First of all, I feel very lucky to have such a wonderful faculties here. All the lecturers here are well experienced and also teach us very well. They also teach us moral values and also how we should lead our life. In fact, they help us to strengthen morally. ಬಳಿಕ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೆರೆದಿದ್ದವರನ್ನ ರಂಜಿಸಿದ್ರು. ಈ ಸಂದರ್ಭ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಕಾರ್ಯಕ್ರಮದ ಸಂಯೋಜಕರಾದ ಸುಮನ್ ಶೆಟ್ಟಿ, ಕಾರ್ತಿಕ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.